ಮನಸ್ಸದ ಇಷ್ಟ ಮಾತ್ರೆಗಳ ಆರೋಗ್ಯ ನೆಮ್ಮದಿ ಸುಖದ ಜೋಗ್ಲೆಗಳ ವಿದ್ಯಾ ವಿದ್ಯುತ್ತಿನ ಆರೋಗ್ಯ ಯಶಸ್ವಿ ಶಾರದೆಯಾದ ಈಗ ಮಾತ್ರ ನನ್ನ ಜೋಗ್ಲೆ ಆರೋಗ್ಯದ ಸಾಧಿಸುವುದಾದ ಈ ಊರಿನ ಎಡ್ಡೆ ಮಂತ್ರಿಗೆ ಬಂತವನ ಬಣ್ಣಕಿರಿದಾದ ಬಂದು ಈ ಜಾಗಡಿ ಯಕ್ಷಗಾನ ಆಯ್ನಂದಿಗೆ ಗೆಜ್ಜೆ ಸೇವೆ ಆಯ್ನಂದಿಗೆ ನಿಗಲು ಹೆಣ್ಣಿನಿಗೆಲ್ಲ ಸರ್ವ ಶಕ್ತಿಲ್ಲ ಮಲ್ಪಾದು ಕೊರಿಯಲ್ಲಿ ಬಂದು ಪಾದ ಕೊನೆ ಸಾಧಕಪ್ಪನ ಆಶೀರ್ವಾದ
ಲಕ್ಷ್ಮಿ, ಸ್ವಾಮಿ, ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದವರಿದ್ದಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡವನಿದ್ದೇನೆ. ವಿಷವನ್ನೇ ಕಾರುವಂತಹ ಈಶ್ವರ ಮೇಲೆ ನಾನು ಹೊಗಳಿಸಿದೆ ಆದರೆ ಅಮೃತದ ಸಂಕೇತವಾದಂತಹ ಗರುಡನ್ನು ಏರಿಕೊಂಡು ನನ್ನ ಗಮನ ಈ ಪ್ರಪಂಚದಲ್ಲಿ ಸತ್ಯ, ಸುಳ್ಳು, ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ಕತ್ತಲು, ಬೆಳಕು ಇದೆಲ್ಲವೂ ಬೇಕು. ಕತ್ತಲೆನ್ನುವುದು ದೂರವಾದ ಮೇಲೆ ಬೆಳಕು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಅಧರ್ಮ ನಾಶವಾದ ಮೇಲೆ ಧರ್ಮ ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಉದ್ಧರಿಸುವ ಉದ್ದೇಶದಿಂದಲೇ ಅನೇಕ ಅವತಾರವನ್ನು ಎತ್ತಿ ಬಂದೆ. ಧರೆಯ ಧರ್ಮವನ್ನು ಉದ್ಧರಿಸಿದವನಿದ್ದೇನೆ. ಒದಗಿ ಬಂದಂತಹ ಶಾಪವನ್ನಾದರೂ ವರವನ್ನಾಗಿಸಿಕೊಂಡು ಕೆಳಗೆ ಇಳಿಯುವುದನ್ನೇ ಅಧಪತನ ಅಂತ ತೋರಿಸಿಕೊಟ್ಟ ಕಂಡಂತ ಈ ಲೋಕದ ಮುಂದೆ ಅದನ್ನೇ ಅವತರಣ ಅಂತ ತೋರಿಸಿಕೊಟ್ಟೆ ನೋಡು. ಬಗೆ ಬಗೆಯ ಅವತಾರವನ್ನು ಎತ್ತಿದೆ, ಧರೆಯ ಧರ್ಮವನ್ನು ಉದ್ಧರಿಸಿದೆ. ಭಕ್ತಾದಿಗಳೆಲ್ಲ ಅನೇಕ ನಾಮದಿಂದ ಕೊಂಡಾಡುತ್ತಾರೆ. ಈ ಪ್ರಪಂಚವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವ ಕಾರಣದಿಂದಲಾಗಿ ಕರುಣಾ ಸಾಗರವೆಂದೂ ನನ್ನನ್ನು ಕೊಂಡಾಡುತ್ತಾರೆ. ನನ್ನನ್ನು ಕಾಣುವುದಕ್ಕಾಗಿ ಸರಕ, ಸರಂತ, ಸರತ್ಕುಮಾರ, ಸನಸ್ಜಾತರಿರುವಂತಹ ನಿತ್ಯವಾದರಿರಬಹುದು, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳಿರಬಹುದು, ಸಪ್ತ ಋಷಿಗಳಿರಬಹುದು, ಇವರೆಲ್ಲರೂ ಇಲ್ಲಿಗೆ ಆಗಮಿಸುತ್ತಾರೆ. ಮುಕ್ತವಾದ ಪ್ರವೇಶ. ಕಾರಣ ಅವರಿಗೆ ಇಲ್ಲಿಗೆ ಮುಕ್ತ ಪ್ರವೇಶ ಇರುವುದಕ್ಕೆ ಅಂದರೆ ಯೋಗ್ಯತೆ ಎನ್ನುವುದರಲ್ಲಿ ಉಂಟು ಎನ್ನುವುದೇ ಸ್ಪಷ್ಟ. ಅನೇಕ ಮಂದಿ ಭಕ್ತಾದಿಗಳು ಬರುತ್ತಾರೆ, ನಾಮಸ್ಮರಣೆಯನ್ನು ಮಾಡುತ್ತಾರೆ. ಪೂರಕವಾಗಿ ಏನಾದರೂ ವಿಚಾರಗಳನ್ನು ನೀನು ಹೇಳುತ್ತಿ, ಏನಾದರೂ ವಿಶೇಷತೆಗಳುಂಟೇನೆ ಕಾಣ್ತೀವಿ. ಶುಭವಾಗಲಿ. ಪರಮ ಪಾವನವಾದಂತಹ ವೈಕುಂಠ, ಈ ವೈಕುಂಠಕ್ಕೆ ಲಕ್ಷ್ಮೀ ನಾರಾಯಣರೆಲ್ಲ ನಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ನಿಜ. ಧರ್ಮವನ್ನು ಉತ್ತರಿಸಿ ಅಧರ್ಮವನ್ನು ಹೋಗಲಾಡಿಸುವ ಆದುದರಿಂದಲೇ ಭಕ್ತರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದಾರೆ. ಸ್ವಾಮಿ, ಪ್ರಪಂಚದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಗಂಡನನ್ನು ದೇವರನ್ನು ಪೂಜಿಸ್ತಾ ಇದ್ದಾರೆ. ಆದರೆ ನಾನು ಆ ರೀತಿಯಲ್ಲ. ದೇವರನ್ನೇ ಪತಿಯನ್ನಾಗಿ ಅಂದು ಸುರರ ಮತಾಸುರರು ಸಮುದ್ರವನ್ನು ಮತಿಸ್ತಿರುವಂತಹ ಸಮಯದಲ್ಲಿ ಹುಟ್ಟಿಕೊಂಡವಳು ನಾವು. ಸದಾ ನಿಮ್ಮ ಪಾದ ಸೇವೆಯನ್ನು ಮಾಡಿಕೊಂಡು ಬರುತ್ತಾ ಇದ್ವಿ. ಲೌಕಿಕಾಗಿ ನೀವೊಬ್ಬರಾಗಿ ಕಂಡರು, ಅನೇಕ ರೂಪದಿಂದ ಪ್ರಕಟರಾಗಬಲ್ಲಿರಿ. ಈ ತ್ರೈಶೋನಿಗಳು ನಿಮಗೆ ಯಾರು ಇಲ್ಲ. ನಿಮ್ಮನ್ನು ಪಡೆದಂತಹ ರಾಣಿ ನಾನೇ ಧನ್ಯಳು. ಹಾಗೆ ಎತ್ತು ಪೊಗಳದಿರಬಾರದು ನಾನು ನಿನ್ನನು ಈ ವೈಕುಂಠದಲ್ಲಿ ಇದ್ದುಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮನ್ನು ಲಕ್ಷ್ಮಿ. ಹೊಗಳುವಿಕೆ ಎನ್ನುವುದು ಯಾವತ್ತು ಮುಖಸ್ತುತಿಯಾಗಿ ಕೂಡದು, ಮನಸ್ಸಿನಿಂದ ಬರುವಂತಹ ಮಾತುಗಳಾಗಿರಬೇಕು. ಲಕ್ಷ್ಮಿಯ ಮಾತು ಯಾವತ್ತು ನಾರಾಯಣನಿಗೆ ಹಿತವಾಗದೆ ಉಳಿಯುವುದಕ್ಕೆ ಸಾಧ್ಯ ಉಂಟೇ ಇದೆ. ಮನಸ್ಸಿಗೆ ಮುದವಾಯಿತು ಹಾಗೆಂದು ಕೇವಲ ಹೊಗಳುವಿಕೆ ಮಾತ್ರವೋ ನಿಮ್ಮ ಸೇವೆಯು ಹಾಗೆಯೇ. ಜಯ ನಮೋ ನಾರಾಯಣ ಪನ್ನಗ ಶಯನ, ಜಯ ನಮೋ ನಾರಾಯಣ.
ಪಾದಾದ್ವಯಗಳಿಗೆ ಅತ್ರಿ ಮಹರ್ಷಿ ಪ್ರಣಾಮಗಳು. ಬಂದವರು ದೂರದಲ್ಲಿದ್ದ ಮುನಿವರ ನೀತಿಸಿ ಕಲಿವರ ನೀತಿಸಿ ಲಕ್ಷ್ಮಿಯಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವನು ನಾನು. ಸರಿ, ದೂರದಿಂದ ಮುನಿಯೋರ್ವ ಬರುವುದನ್ನು ಕಂಡೆ ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ಕರೆತಂದು ನಿಮಗೆ ದರ್ಭಾಸನವನ್ನೇ ಇತ್ತೆ. ನೀವು ಸ್ವೀಕರಿಸಿದ ಹೊತ್ತಿನಲ್ಲಿ ಪಾದವನ್ನು ತೊಳೆದೆ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆ ಸ್ವಾಮಿ. ನಿಮ್ಮನ್ನು ಕಂಡು ಬಲು ಆನಂದವಾಯಿತು. ಬ್ರಹ್ಮಮಾನಸ ಪುತ್ರರು ತಾವು. ಅತ್ರಿ ಮುನಿಗಳು ಸಪ್ತ ಋಷಿಗಳಲ್ಲಿ ಓರ್ವ. ಸದಾ ಕಾಲ ಲೋಕದ ಒಳಿತಿಗಾಗಿಯೇ ಯಾಗ ಯಜ್ಞಾದಿಗಳನ್ನು ಮಾಡುವವರು ತಾವಾಗಿದ್ದೀರಾ. ಆದರೆ ಇಂದು ನಿಮ್ಮ ಮುಖವನ್ನು ಕಾಣುವಾಗ ಅಚ್ಚರಿಯಾಗುತ್ತಾ ಉಂಟು. ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮನಸ್ಸಿಗೆ ಬಿಡರಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಉಂಟು ಹೋದಂತಾದರೂ ಏನೋ ದ್ವಂದ್ವ ಭಾವ ಕಾಣುತ್ತಾ ಉಂಟು. ದೂರದಲ್ಲಿ ಇದ್ದೀರಾ, ಏನಾಯಿತು ಸ್ವಾಮಿ? ಓ ಸಿರಿಯರಸ, ಸಿರಿಯರ ಜನಗೆ ಮಮ ಮನಾದಿರವನು ಮಗದೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದಿಸಿಕೊಂಡವನಿದ್ದೇನೆ. ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡುವ ಮುಖಾಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವ. ಸತ್ಯ. ಹಾಗೆಂದು ಯಾಗ ಯಜ್ಞಾದಿಗಳಲ್ಲೇ ನಿರತನಾಗಿರುವವ ನಾನಲ್ವಲ್ಲ. ಇಲ್ಲ ಸ್ವಾಮಿ, ನಿತ್ಯ ಸಂಚಾರಿ ಕೂಡ. ಹೌದು. ಇತ್ತೀಚೆಗೆ ಭೂಲೋಕವನ್ನು ಸಂದರ್ಶನ ಮಾಡಿದ ಸಂದರ್ಭ ಈಗಿನ ಭೂಲೋಕದ ಜನರ ಸ್ಥಿತಿಯನ್ನು ಕಂಡು ಹೇಳುವುದಕ್ಕೆ ನಾಳೆಗೆ ತಡವರಿಸ್ತಾ ಇದೆ. ಯಾಕೆ ಸ್ವಾಮಿ, ಏನಾಯಿತು? ಭಗವಂತನಿಂದಲೇ ಅನುಗ್ರಹಿತವಾದಂತಹ ಶರೀರದಲ್ಲಿರುವ ಅಂಗಾಂಗಗಳು ಇದನ್ನು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡಬೇಕೇ ಹೊರತು ಧರ್ಮಕ್ಕಲ್ಲೂ ಅಲ್ಲ. ಇಲ್ಲ,
ಕಣ್ಣುಗಳಿರುವುದು ಭಗವಂತನನ್ನು ಕಾಣುವುದಕ್ಕೆ, ನಾಲಿಗೆ ಇರುವುದು ಹರಿಸ್ತೋತ್ರ ಪಠಣಕ್ಕೆ, ಕಿವಿಗಳಿರುವುದು ಹರಿ ಸಂಕೀರ್ತನೆಯನ್ನು ಕೇಳುವುದಕ್ಕೆ, ಕೈಗಳಿರುವುದು ಹರಿಯನ್ನು ಅರ್ಚಿಸುವುದಕ್ಕೆ, ನಿಜ ಈ ಶಿರ ಇರುವುದು ಹರಿಪಾದಕ್ಕೆ ಕೊಡಮಡುವುದಕ್ಕೆ. ಈಗೀಗ ಯಾರಿಗೂ ದೇವರ ಮೇಲೆ ಭಯಭಕ್ತಿಯೇ ಇಲ್ಲದಾಗಿ ಹೋಗಿದೆ. ಹೌದೇ? ವಾಸ್ತವ್ಯ ಇದ್ದ ಮನೆಗೆ ವರ್ಷಕ್ಕೊಂದಾವರ್ತಿ ಗಣಪತಿ ಯಾಗವನ್ನು ಮಾಡಬೇಕು ಎನ್ನುವಂತಹ ಪ್ರಜ್ಞೆಯನ್ನೇ ಮರೆತು ಬಿಟ್ಟಿದ್ದಾರೆ. ವರ್ಣಾಶ್ರಮ ಧರ್ಮಗಳಂತೆ ಇರುವುದು ನಾಲ್ಕು: ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಯಾಯ ಆಚಾರಕ್ಕನುಗುಣವಾಗಿ ಅವರು ದಿನ ಕಳೆಯಬೇಕಲ್ವೇ ಭಗವಂತ? ಹೌದು ಸ್ವಾಮಿ. ಸದಾಚರಣ ತತ್ಪರ ಎನ್ನುವ ಹಾಗೆ ರೂಢಿಯೊಳಗೊಂದು ಮಾತುಂಟು. ಸದಾ ಆಚರಣೆಯಲ್ಲಿ ನಿರತರಾಗಿರುವವರು ಬ್ರಾಹ್ಮಣರು. ಈಗ ಆಚರಣೆ ಬಿಟ್ಟಿದ್ದಾರೆ, ತಪ್ಪಿದರೆ ಸಂಪಾದನೆಯ ದಾರಿಯನ್ನು ಕಂಡುಕೊಂಡಿದ್ದಾರೆ. ಓಹೋ. ಇನ್ನು ಕ್ಷತ್ರಿಯನಾದವ ಸದಾಚರಣ ತತ್ಪರ, ತನ್ನ ಊರಿಗೋ ತನ್ನ ದೇಶಕ್ಕೋ ಆಪತ್ತು ಬಂದ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರ್ಬೇಕಾದಂತಹ ಕ್ಷತ್ರಿಯ ಇನ್ನು ತಾನು ತನ್ನವರು ಬದುಕಿ ಉಳಿದ್ರಾಯ್ತು, ಮತ್ತೊಬ್ಬ ಸತ್ತರೆ ತನಗೇನು ಎನ್ನುವಂತಹ ಮನೋಧರ್ಮ. ಹೌದೇ? ಇನ್ನು ವೈಶ್ಯನಾದ ಸದಾ ಚರಣ ತತ್ಪರ, ಇನ್ನೊಬ್ಬರ ಪಾದ ತನ್ನ ಅಂಗಡಿಯ ಬಳಿಗೆ ಬಂದಾಗ ಅವನಿಂದ ತನಗೊಂದಿಷ್ಟು ವ್ಯಾಪಾರ ಆಗಿತ್ತು, ಅದರಿಂದ ತನ್ನ ಜೀವನವನ್ನು ಸಾಗಿಸುವುದಕ್ಕೆ ದಾರಿಯಾಗಿತ್ತು ಎನ್ನುವಂತ ಆಶಾಭಾವನೆಯನ್ನು ಇರಿಸಿಕೊಳ್ಳಬೇಕಾದಂತಹ ವೈಶ್ಯ ಇಂದು ಮಾಡುವ ವ್ಯಾಪಾರದಲ್ಲಿ ಮೋಸಗಾರಿಕೆ, ಕಲಬೆರಕೆಯ ವಸ್ತುಗಳನ್ನು ಮಾರಾಟ ಮಾಡಿ ಜನರ ಆರೋಗ್ಯ ಹದಗೆಡುವುದಕ್ಕೆ ಕಾರಣನಾಗಿದ್ದಾನೆ. ಇನ್ನು ಶೂದ್ರನಾದವ ಸದಾ ಚರಣ ತತ್ಪರ, ಇನ್ನೊಬ್ಬರ ಪಾದ ಸೇವೆಯನ್ನು ಮಾಡುವ ಮುಖಾಂತರವಾಗಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕಾದಂತಹ ಶೂದ್ರ ಆ 3 ವರ್ಣದವರಿಗಿಂತ ನಾನೇನು ಕಡಿಮೆ, ಸಮಾಜದಲ್ಲಿ ನನಗೂ ಉನ್ನತ ಸ್ಥಾನ ಸಿಗಬೇಕು ಎನ್ನುವಂತಹ ವಾಂಛೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಇದೆ. ನಿಜ. ಒಬ್ಬಳಾಕೆ ತಾಯಿ ಒಂದು ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಹೆತ್ತು ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಡುವವಳು ತಾಯಿ. ಹೌದು. ಅವಳನ್ನು ಗೌರವದ ಸ್ಥಾನದಿಂದ ಕಾಣಬೇಕಾದ ಮಕ್ಕಳ ಕರ್ತವ್ಯ. ನಿಜ. ಈಗ ಯಾವ ಮಕ್ಕಳು ತಂದೆ ತಾಯಿಯ ಮೇಲೆ ಗೌರವವನ್ನೇ ತೋರಿಸುವುದಿಲ್ಲ. ತಪ್ಪಿದರೆ ವಯಸ್ಸಿಗೆ ಬಂದಂತ ಮಗನಿಗೆ ಮದುವೆಯಾದ ಬಳಿಕ ಬಂದಂತ ಹೆಂಡತಿಯ ಚುಚ್ಚು ನುಡಿಗಳೇ ವೇದವಾಕ್ಯ ಎಂಬುದಾಗಿ ಪರಿಗಣಿಸಿದ ಮಗ ಇನ್ನು ತನಗೆ ತಾಯಿಯ ಅಗತ್ಯ ಇಲ್ಲ ಎಂಬುದಾಗಿ ಭಾವಿಸಿ ಆ ತಾಯಿಯನ್ನು ಮನೆಯಿಂದ ಹೊರದಬ್ಬಿ ಬಿಡುವುದು, ಅನಾಥಾಶ್ರಮಕ್ಕೂ ಸೇರಿಸುವುದು ನಡೆಯುತ್ತಾ ಇದೆ. ಮಕ್ಕಳು ತಪ್ಪು ದಾರಿಯಲ್ಲಿ ನಡೆಯುವಾಗ ತಾಯಿಯಾದವಳು ಎಚ್ಚರಿಸ್ತಾಳೆ, ಅದು ತಪ್ಪಿದ ನಡೆ, ಆ ರೀತಿ ಹೋಗಬಾರದು, ಮಾಡಬಾರದು ಎಂಬುದಾಗಿ ಹೇಳಿದ್ರೆ ಯಾವ ಮಕ್ಕಳಿಗೂ ಕೇಳುವ ತಾಳ್ಮೆ ಇಲ್ಲ. 90 ವರ್ಷದಲ್ಲಿ ಮಾಡಿ ಮುಗಿಸಬೇಕಾದನ್ನು ಈಗಿನ ಮಕ್ಕಳು 9 ವರ್ಷದಲ್ಲೇ ಮಾಡಿ ಮುಗಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ತಾನು ಹುಟ್ಟಿ ಬೆಳೆದಂತ ಮನೆ, ತನ್ನ ಜಾತಿ ಧರ್ಮಕ್ಕೆ ಬೆಲೆ ಕೊಡಬೇಕು. ಈಗ ಇಲ್ಲ, ತಪ್ಪಿದೆ. ತಂದೆ ತಾಯಿಯನ್ನು ಮರೆಯುತ್ತಾಳೆ, ತನ್ನ ಧರ್ಮವನ್ನು ಮರೆಯುತ್ತಾಳೆ, ಅನ್ಯ ಧರ್ಮಿಯನ ಜೊತೆಯಲ್ಲಿ ಓಡಿ ಹೋಗುತ್ತಾಳೆ. ಈಗೀಗ ಯಾರಿಗೂ ಬೆವರು ಸುರಿಸುವ ಚೈತನ್ಯವೇ ಇಲ್ಲ. ಇನ್ನೊಬ್ಬರ ತಲೆ ಮಂಡೆ ಹೊಡೆದಾದ್ರೂ ಆದಿದ್ದು ತನಗೆ ಸಂಪಾದನೆ ಆಗಬೇಕು ಎನ್ನುವಂತ ಆಶೆ. ಇದನ್ನೆಲ್ಲ ಕಣ್ಣಾರೆ ಕಾಣುವಾಗ ಮನಸ್ಸಿಗೆ ವೇದನೆ ಆಗುತ್ತಾ ಇದೆ ಭಗವಂತ. ಹೌದೇ? ಅದಕ್ಕಾಗಿ ಸನ್ನಿಧಾನದಲ್ಲಿ ನನ್ನದೊಂದೇ ಪ್ರಾರ್ಥನೆ, ಏನು ಸ್ವಾಮಿ? ಭೂಲೋಕದಲ್ಲಿ ಒಂದು ಧರ್ಮ ಸ್ಥಾಪನೆ ಮಾಡಬೇಕು ಭಗವಂತ. ನಂದಿರೇ ಮುನಿವೇಲಿ ವರದಿಯ ವದನವು ದಿಗವೇ ವದನವು ದಿಗವೇ
ಮಗು ಅಳದೆ ಯಾವತ್ತು ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಕೂಡದು. ಮಗುವಿಗೆ ಹಸಿವಿನ ನೋವು ಏನೆನ್ನುವುದು ಅರ್ಥವಾಗಬೇಕು. ಆ ನಂತರವೇ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಬೇಕು. ಇದು ತಾಯಿಯಾದವಳು ಮಗುವಿಗೆ ಮಾಡುವಂತಹ ಮೊದಲ ಪಾಠ. ಲೋಕದ ಜನತೆ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿಯೇ ತಿಳಿದು ಬರುವುದು ನಿಮ್ಮಂತಹ ಋಷಿ ಮುನಿಗಳಿಗೆ. ಈ ಪ್ರಪಂಚವನ್ನೇ ಮನೆಯನ್ನಾಗಿಸಿಕೊಂಡು ಪ್ರಪಂಚದ ಮಂದಿಗಳನ್ನೆಲ್ಲ ತನ್ನ ಮಕ್ಕಳಂತೆ ಕಾಣುವಂತಹ ಋಷಿ ಮುನಿಗಳು ತಾವಾಗಿದ್ದೀರಾ. ಲೋಕದ ಜನತೆ ಅಂದ್ರೆ ನಿಮ್ಮ ಮಕ್ಕಳು ದಾರಿ ತಪ್ಪುವ ಹೊತ್ತಿನಲ್ಲಿ ತಾಯಿಯಾದವಳಿಗೆ ನೋವಾಗದೆ ಉಳಿಯುವುದಕ್ಕೆ ಸಾಧ್ಯವುಂಟೇ ಸ್ವಾಮಿ? ಲೋಕದ ನಡೆ ತಪ್ಪಿದೆ, ನೊಂದುಕೊಂಡು ವೈಕುಂಠ ಕ್ಷೇತ್ರದಲ್ಲಿ ಬಂದು ಸಕಲ ವಿಚಾರಗಳನ್ನು ಆಡಿದಾಗ ಲೋಕದ ತಾಯಿ ಎನಿಸಿಕೊಂಡಿರುವಂತಹ ನಾನು ಆ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಮಗು ಎಂದು ಅಳುವುದಕ್ಕೆ ಪ್ರಾರಂಭವಾಗಿದೆ. ತಾಯಿಯಾದವಳು ಇನ್ನೂ ಎದೆಯ ಹಾಲನ್ನು ಉಳಿಸಬಹುದು. ಬುದ್ಧಿಜೀವಿಯಾಗಿ ಬದುಕಬೇಕಾದಂತಹ ಮನುಷ್ಯ ಮರಣಶೀಲವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ ಕಾರಣದಿಂದಲಾಗಿಯೇ ಮಾನವ ಅಂತ ಈ ಪ್ರಪಂಚದಲ್ಲಿ ಗುರುತಿಸಿಕೊಂಡವ ಆತನೇ ಇಂದು ಬುದ್ಧಿಹೀನನಾಗಿ ವರ್ತಿಸುತ್ತಾ ಇದ್ದಾನೆ. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಬದುಕಬೇಕು ಮನುಷ್ಯ. ಒಬ್ಬ ಪುರೋಹಿತನಾದವ ಸದಾಕಾಲ ಪುರದ ಹಿತವನ್ನು ಬಯಸಬೇಕು. ಅತೃಪ್ತಿ ಎನ್ನುವುದು ಯಾವತ್ತೂ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿರಕೂಡದು. ಆದರೆ ಇಂದು ಬ್ರಾಹ್ಮಣನಾದವ ಅತೃಪ್ತಿಯಿಂದಲೇ ಬದುಕುತ್ತಾ ಇದ್ದಾನೆ. ತನಗೆ ಇನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಕ್ಷತ್ರಿಯನಾದವ 3 ವರ್ಣದವರ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಹೊತ್ತವ. ಆದರೆ ಇಂದು ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಒಬ್ಬಾತ ಕ್ಷತ್ರಿಯವನ್ನು ಮುಟ್ಟಿದ್ದಾನೆ. ತಾನು ತನ್ನ ಮನೆ ತನ್ನ ಸಂಸಾರ ಎನ್ನುವಂತಹ ಸ್ವಾರ್ಥ ಭಾವ ಬಿಟ್ಟರೆ ಬೇರಾವುದೂ ಅವನಲ್ಲಿ ಉಳಿದಿಲ್ಲ. ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನು ಇರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವೈಶ್ಯನಾದವನ ಧರ್ಮ. ಆದರೆ ಇಂದು ಪ್ರಪಂಚದಲ್ಲಿ ನಡೆಯುತ್ತಾ ಇರುವುದು ಕೇವಲ ಮೋಸದ ವ್ಯಾಪಾರ. ಹಾಗಿದ್ದರೆ ಈ ಪ್ರಪಂಚ ನಡೆಯುವುದಾದರೂ ಹೇಗೆ ಹೇಳಿ? ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಆದರೆ ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತಹ ಭಾವದಿಂದ ಕಾಡುತ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಯಾರು ಸ್ವಾಮಿ ಕೀಳು, ಯಾರು ಮೇಲು? ಎಲ್ಲರೂ ಸಮಾನರಾದವರೇ ಹೌದು. ವಿಶ್ವ ವಿರಾಟ್ ಸ್ವರೂಪನ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ವಿಶ್ವ ವಿರಾಟ್ ಸ್ವರೂಪನ ಯಾವ ಅಂಗವನ್ನು ನಾವು ಕೀಳು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ? ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಆದಿಯಲ್ಲಿಯೇ ಬ್ರಹ್ಮ ಅವನ ಅಧೋದ್ವಾರದಿಂದ ನನ್ನನ್ನು ಹೊರತರುವುದಕ್ಕಾಗಿ ಮನ ಮಾಡಿದ. ಕಾರಣ ಅಧೋದ್ವಾರ ಎನ್ನುವುದು ಕೀಳು ದ್ವಾರ. ಅಲ್ಲಿಂದ ಹರಿಯು ಹೊರಬಂದಂತಾದರೆ ನಾಳಿನ ದಿನ ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾನೆ ಎನ್ನುವಂತಹ ಉದ್ದೇಶದಿಂದ ಬ್ರಹ್ಮ ಕೊಟ್ಟಂತಹ ಅಧೋದ್ವಾರದಿಂದಲೇ ಹೊರಬಂದೆ ಅಧೋಕ್ಷಜ ಎನ್ನುವಂತಹ ಹೆಸರಿನಿರಿಸಿದ. ಈಗ ನನಗೆ ಅಧೋಕ್ಷಜ ಎನ್ನುವಂತಹ ಹೆಸರಿಗೆ ಪೂಜೆ ಪುರಸ್ಕಾರಗಳು ಪ್ರಪಂಚದಲ್ಲಿ ಸಲ್ಲುತ್ತಾ ಉಂಟು. ಒಂದು ದೇಹದಲ್ಲಿ ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಪಾದವು. ಒಂದು ದೇಹದಲ್ಲಿ ಪಾದವೇ ಬಲ ಇಲ್ಲ ಅಂತಾದರೆ ದೇಹ ನಿಲ್ಲುವುದಾದರೂ ಹೇಗೆ? ಅಡಿಪಾಯ ಸದೃಶ್ಯವಾದಂತಹ ಪಾದವೇ ಪ್ರಧಾನ. ಈ ಪ್ರಪಂಚದಲ್ಲಿ ಶೂದ್ರರು ಪ್ರಧಾನರಾದವರೇ. ಆದರೊಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಆ ನಿಷ್ಠೆಯನ್ನು ತಪ್ಪಿದರು ಅಂತಾದರೆ ಆಗ ಅವರು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾರೆ. ಅತ್ರಿ ಮುನಿಗಳೇ, ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಮಗುವಿಗೆ ಉಣಪಡಿಸುತ್ತಾಳೆ. ಹಾಲಿನೋಪಾದಿಯಲ್ಲಿ ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ. ಈ ಲೋಕದಲ್ಲಿ ತಾಯಿ ದೊಡ್ಡವಳು, ದೇವರು ದೊಡ್ಡವನು ಎನ್ನುವಂತಹ ಪ್ರಶ್ನೆ ಮೂಡಿದ ಹೊತ್ತಿನಲ್ಲಿ ನಿಮ್ಮಂತಹ ಜ್ಞಾನಿಗಳಾಡಿದಂತಹ ಮಾತು, ತಾಯಿಯೇ ದೊಡ್ಡವಳು,
ಕಣ್ಣಿಗೆ ಕಾಣುವ ದೇವರಂದ್ರೆ ತಾಯಿ ತಾನೆ. ಲೋಕದ ಬೆಳಕನ್ನು ತೋರಿಸುವವಳು ತಾಯಿಯಾಗುತ್ತಾಳೆ. ದೇವರು ಹೀಗೆ ಇದ್ದಾನೆ, ನೀನು ಪೂಜೆ ಪುರಸ್ಕಾರಗಳ ಮೂಲಕವಾಗಿ ಅವರನ್ನು ಮೆಚ್ಚಿಸಬೇಕು ಎನ್ನುವಂತೆ ಪ್ರಾರಂಭದಲ್ಲಿ ಹೇಳಿಕೊಡುವವಳು ತಾಯಿಯಾಗುತ್ತಾಳೆ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತಾದರೆ ಇದು ಸ್ವಾಮಿ ಲೋಕದ ತಪ್ಪಿದ ನಡೆ. ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನನಗಿರುವುದು ಸತ್ಯ. ಚಿಂತೆ ಮಾಡಬೇಡಿ, ಭೂಲೋಕವನ್ನು ಸೇರಿಕೊಳ್ಳಿ, ಯಾಗ ಯಜ್ಞಾದಿಗಳತ್ತ ಮನ ಮಾಡಿ ಮುಂದೆ ಹೇಗೆ ಏನು ಎನ್ನುವುದನ್ನು ನಾನು ಯೋಚನೆ ಮಾಡಿ. ಸರಿ ಸರಿ, ಅತ್ರಿಮುನಿಗಳಾಡಿದಂತಹ ಮಾತು, ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಉಂಟು, ಸರಿದಾರಿಗೆ ತರಬೇಕು ಸ್ವಾಮಿ ಎನ್ನುವಂತೆ ಕೇಳಿಕೊಂಡವರಿದ್ದಾರೆ. ಲೋಕದ ಪಾಲನಾಕರ್ತವಾಗಿರುವಂತಹ ನಾನು ಯಾವತ್ತಾದರೂ ನಾವು ಮಾಡುವಂತಹ ಕಾರ್ಯದಲ್ಲಿ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕೆ ಉಂಟೆ. ಜಗದಾದಿಮಾಯ ಒದಗಿಸಿಕೊಟ್ಟಂತಹ ನೇಮವಿದು. ತಪ್ಪುವವನಲ್ಲ, ತಪ್ಪಿದ್ದಿಲ್ಲ. ಪ್ರಸಂಗಕ್ಕೆ ಪೀಠಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು, ಇವರಾರಿಗೆ ತಿಳಿಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷರ ಇರುವರನ್ನು ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬರಬೇಕು ಎನ್ನುವಂತೆ ಕಳುಹಿಸಿಕೊಟ್ಟಿದ್ದವರಿದ್ದೇನೆ. ಹಾಗಿದ್ದರೆ ಅವರು ಈರುವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರ ಇರುವರು ವೈಕುಂಠವನ್ನು ಸೇರಿಕೊಳ್ಳಲಿ. ಹರಿಯ ಪಾದನು ಕೇಳಿ ಗರುಡನು ಕ್ಷಣದಿರಿಗಿನನು. ಗರುಡನು ಬಂದು ತನ್ನ ಮನದ ಮಾತನ್ನು ಬಿತ್ತರಿಸಿದ. Thank you.
ಈ ಸಮಯದಲ್ಲಿ ಅಶಬರಿನ ಮಾಡಿಕೊಂಡವರವೇ ಎರಡು ಅಂಡಗಳನ್ನು ಮಾತ್ರ ಎರಡು ಒಂದನೇ ಅಂಡದಲ್ಲಿ ಹುಟ್ಟಿದವರೇ ಮಾತನೇ ಅಲ್ಲ. ಲೋಕದಲ್ಲಿ ಸೂರ್ಯನ ಸದಾ ಸಾರಥಿಯಾಗಿ ಲೋಕದ ಬೆಳಕನ್ನು ಕಾಡ್ತಾ ಇದ್ದಾಳೆ. ಎರಡನೇ ಹಂತದಲ್ಲಿ ಹುಟ್ಟಿದವರೇ ನಾನು ಹುಟ್ಟಿದ ಅಕ್ಷರವೇ ಪ್ರಪಂಚವನ್ನೆಲ್ಲ ಸುತ್ತುವರಿದೆ, ತಾಯಿಯ ಕಷ್ಟವನ್ನೆಲ್ಲ ನಿವಾರಿಸಿದೆ. ಅಷ್ಟು ಮಾತ್ರವೂ ಇನ್ನೇನಂತ ಯೋಚನೆ ಮಾಡಿದಾಗಲೇ ಬ್ರಹ್ಮಾಂಡವನ್ನು ಹೊತ್ತವನಾದ ಆಚರಣೆ ಹೊತ್ತದಿರುವಂತ ಭಾಗ್ಯವೇ ಈ ಕರುಣದ ಪಾಲಿಗೆ ಒದಗಿತ್ತು. ಈ ಸಂತೋಷವೇ ಸರಿ. ಆದ್ರೆ ಆದಿಶೇಷ ಮತ್ತು ನಾನು ವೈಕುಂಠದಲ್ಲಿ ತತ್ತ ಸಮಯದಲ್ಲಿ ಲಕ್ಷ್ಮೀರಮಣ ಅಧ್ಯಯನ ಮಾಡಿದ ತಲೆಯನ್ನು ಸೇರಬೇಕು. ತಲೆಯಲ್ಲಿ ಏನು ಧರ್ಮ ಉಂಟು, ಏನು ಅನ್ಯಾಯ ನಡೀತದೋ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಬರಬೇಕು. ಈ ವಿಚಾರವಾಗಿ ನಮ್ಮನ್ನು ಕಳುಹಿಸಿ ಗೊತ್ತ ತಲೆಯತ್ತ ಇಳಿದವರು ನಾವು ತಿರುಗಾಟವನ್ನು ಮಾಡ್ತಾ ಇದ್ದೇವೆ. ತಿರುಗಾಟವೇ ಮತ್ತೆ ಸಮಯ ಆಯ್ತಲ್ಲ. ಇದೇ ಸಮಯದಲ್ಲಿ ಮಹಾವಿಷ್ಣು ಕರೆಯುತ್ತಿದ್ದಾಳೆ. ಏನು ಯಾಕೆ ಏನೆಂಬುದು ವಿಚಾರ ಗೊತ್ತಾಗಲಿಲ್ಲ. ವೈಕುಂಠವನ್ನು ಸೇರಬೇಕಾಗಿದೆ. ಇನ್ನು ತಡಬಾರದಲ್ಲ ನಡಾಯಿದ್ದೇನೆ. ನಿಮ್ಮ ಮಾತಿನಂತೆ ತಿರುಗಾಟಕ್ಕಾಗಿ ಹೋದವರು ನನಗೆ ತಿರುಗಾಟವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಮಧ್ಯಮದಲ್ಲಿ ನಮ್ಮನ್ನು ಕರೀತೀರಿ. ಅದರ ಕಾರಣ ಏನಂತ ಗೊತ್ತಾಗಲಿಲ್ಲ. ಆದ್ರೂ ನಿಮ್ಮನ್ನು ಪರಿಚಯ ಮಾಡ್ತಿದ್ದೇನೆ. ತಲೆಯಲ್ಲಿ ಅತ್ಯಂತ ದುಷ್ಟರನ್ನು ಬರುತ್ತಾ ಇದ್ದಾರೆ. ಅದರಲ್ಲಿ ಕೂಡ ರಾಕ್ಷಸರಂತಹ ದುಷ್ಟರು ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಲೋಕ ಕಂಟಕರಾಗಿ ಬೆರೆಯುತ್ತಾರೆ. ಹುಟ್ಟಿದ ಅಕ್ಷರ ವಿಧಾತನ ಪರಮೇಶ್ವರ ವರವನ್ನು ಪಡೆದು ಮೂರು ಲೋಕವನ್ನು ಕಿರುವಂತಹ ಆಸೆ ಸ್ವಲ್ಪ ಮಧ್ಯ ಪಾತಾಳೆಂಬ ಮೂರು ಲೋಕಗಳಿಗಿದ್ದು ತನ್ನ ಪ್ರತಿಷ್ಠೆಯನ್ನು ಮುಂದುವರಿಸುತ್ತಾರೆ. ಅಂತ ದುಷ್ಟನ್ನು ನಾಶಪಡಿಸಿದಕ್ಕಾಗಿ ಒಂದೊಂದೇ ರೂಪದಲ್ಲಿ ಮುಂದುವರಿದವರು ಸ್ವಾಮಿ. ಈ ಸಮಯದಲ್ಲಿ ಆ ದುಷ್ಟನ ನಾಶಕ್ಕಾಗಿ ಕರುಣಾನೆ ಯಾರಿಕೊಂಡು ಹೋಗುವುದಕ್ಕೆ ನಿರ್ಧರಿಸಿದ್ರೆ ಅಥವಾ ಬೇರೆ ಏನೊಂದು ಯೋಚನೆಯಲ್ಲಿ ನೀವು ಒತ್ತಡಾಗಿದ್ದೀರಿ ಏನೆಂಬುದನ್ನು ನನ್ನನ್ನು ತಿಳಿಸಿದೆ. ಹೌದಾಗಿದೆ
ಯಾರಿವತ್ತು ಕರೆದದ್ದು ಇಬ್ಬರನ್ನು ಆದಿ ಮೊದಲಾಗಿದೆ ಆದಿಶೇಷನ ಬಂಧನ ಕ್ಷಣದಿ ಆದಿಶೇಷ ಪವಿತ್ರ ಪಾದಗಳಿಗೆ ಆದಿಶೇಷನ ಪ್ರಣಾಮಗಳು. ಶುಭವಾಗಲಿ. ಸ್ವಾಮಿ, ಏನು ಧರೆಯ ಧರ್ಮದ ಭಾರ ಎಷ್ಟು ಇದರ ವೀಕ್ಷಣೆಗಾಗಿ ಕಳುಹಿಸಿಕೊಟ್ಟರು ನಿಜ. ಗರುಡ ಮತ್ತು ಆದಿಶೇಷರು. ಸ್ವಾಮಿ, ಹೋದ ಕಾಲಕ್ಕೆ ವೀಕ್ಷಣೆ ಮಾಡುವ ಅಂತ ಮುಂದೆ ಸಾಗುವಾಗ ಅನಿರೀಕ್ಷಿತವಾಗಿ ತಮ್ಮ ಕರೆ ಗರುಡ ಮತ್ತು ಆದಿಶೇಷರ ವೈಕುಂಠವನ್ನು ಸೇರಿಕೊಳ್ಳಿ. ಸ್ವಾಮಿ, ಕೊಟ್ಟ ಕೆಲಸವನ್ನು ಅಲ್ಲೇ ಬಿಟ್ಟು ನೇರವಾಗಿ ಪಾದ ಹತ್ತಿರ ಬಂದಿದ್ದೇವೆ. ಸರಿ. ಏನಾಗಬೇಕು ಸ್ವಾಮಿ? ಆದಿಶೇಷರೇ, ನೀವರನ್ನು ಅವಸರವಾಗಿ ಕರೆಯುವ ಬಲವಾದ ಉದ್ದೇಶವೇ ಉಂಟು. ದರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬರಬೇಕು ಎನ್ನುವಂತಹ ಉದ್ದೇಶದಿಂದ ನಿಮ್ಮ ಇರುವರನ್ನು ನಾನು ದರೆಗೆ ಕಳುಹಿಸಿಕೊಟ್ಟಿದ್ದೆ. ಇದು ಅವಸರವಾಗಿ ಕರೆದಿದ್ದೇನೆ. ಕಾರಣ ಅತ್ರಿಮುನಿಗಳ ಆಗಮನ ನಮ್ಮ ಈ ವೈಕುಂಠ ಲೋಕ ಕಾಯಿತು. ಅವರು ಆಡಿದಂತಹ ಮಾತು, ದರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಉಂಟು. ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಕರೆಸಿಕೊಂಡದ್ದಲ್ಲ, ನೀವು ಏನು ಕಂಡಿದ್ದೀರಿ ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಕುತೂಹಲ ನನಗಿದೆ. ಅತ್ರಿ ಮುನಿಗಳು ಆಡಿದಂತಹ ಮಾತು ದಿಟವೇ, ಕಂಡಿದ್ದೀರೇ ನೀವು? ಕೇವಲ ಧರೆಯಲ್ಲಿದ್ದಂತಹ ಮುನಿಗಳು ರಾಮನ ಜೊತೆಯಾಗಿ ಒಟ್ಟಾಗಿ ಬರ್ತಿದ್ರು ತಪ್ಪಲ್ಲ. ಹರಿಯ ವಿಚಾರವನ್ನು ಹೇಳುವುದಕ್ಕಾಗಿ ಸ್ವಾಮಿ, ಮುನಿಗಳು ಯಾವತ್ತೂ ಸುಳ್ಳು ಹೇಳುವುದಕ್ಕೆ ಸಾಧ್ಯವಿಲ್ಲ. ಲೋಕ ಕಲ್ಯಾಣಕ್ಕಾಗಿ ದುಡಿಯುವರು. ನಾವು ಇತ್ಯಾದಿಗಳನ್ನು ಮಾಡಿ
ಹೊರಭಾಗವನ್ನು ದೇವತೆಗಳಿಗೆ ಕೊಟ್ಟು ಅವರಿಸಲ್ಲಿ ಹುಟ್ಟಂತ ದೇವತೆಗಳಲ್ಲ ಹಳೆಯ ಬೆಳೆಯ ಇದನ್ನೆಲ್ಲವನ್ನು ತೆರೆ ಎತ್ತ ಕೊಡ್ತಾರೆ ಎಂಬುದು ಎಲ್ಲರ ತಿಳುವಳಿಕೆ ಸರಿ, ಸತ್ಯವೂ ಸರಿ. ಆದ್ರೂ ಕೂಡ ಹಳೆಯ ಮನುಜರು ಯಾವುದನ್ನು ನಂಬಿದ್ದಾರೆ, ಯಾವುದನ್ನು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅಂದ್ರೆ ಕೇವಲ ತನ್ನ ಧರ್ಮವೇ ಮಾತ್ರ, ದೇವರಲ್ಲಿ ದೈವದಲ್ಲಿ ಅಂತ ಕೇಳಿದ್ರೆ ಯಾರಿಗೂ ಯಾವ ಪ್ರಪಂಚವೇ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವಂತ ಪದಾರ್ಥರಾಗಿದ್ದಾರೆ. ದೇವರಿದ್ದಾರಂತೆ ಹೇಳಿದ್ರೆ ದೇವರಿಗೆ ಕೈ ಮುಗಿಯುವ ರೀತಿ ಹೇಗೆ, ಅಥವಾ ಅದನ್ನು ಪೂಜಿಸುವುದು ಹೇಗೆ, ಮತ್ತೊಬ್ಬರು ಮಾಡುವುದನ್ನು ನೋಡಿ ತನಗೂ ಮಾಡಬೇಕೆಂಬಂತ ಕೇವಲ ತನ್ನ ಪ್ರತಿಷ್ಠೆಗಾಗಿ ಇದನ್ನೆಲ್ಲವನ್ನು ಮಾಡುವುದಕ್ಕಾಗಿ ಹೋಗ್ತಾರೆ. ಮತ್ತೆ ಹಳೆಯ ಜನರೆಲ್ಲವೂ ಪದಾರ್ಥರಾಗಿ ಬೆಳೆಯುವುದು ಸತ್ಯ. ಸುಳ್ಳು ಇದ್ದಲ್ಲಿ ಎಲ್ಲವೂ ಸತ್ಯ ಅಂತ ಹೇಳುವವರು, ಸತ್ಯ ಇದ್ದಲ್ಲಿ ಎಲ್ಲರೂ ಸುಳ್ಳು ಅಂತ ಹೇಳುವವರು. ಈ ರೀತಿಯಾಗಿ ನಡ್ಕೊಂಡಂತ ಮನುಷ್ಯರು ಬಹಳಷ್ಟು ಮಂದಿ ತಲೆಯಲ್ಲಿದ್ದಾರೆ. ಆದ ಕಾರಣ ಮತ್ತೊಂದು ವಿಚಾರ ಹೇಳ್ತೇನೆ. ತಲೆ ಹುಟ್ಟಿದ್ದು ಹೇಗೆ, ಇನ್ನು ನಾಶವಾಗುವುದು ಹೇಗೆ ಎಂಬುದು ಯಾವುದನ್ನು ತಿಳಿಯಲಿಲ್ಲ. ಯಾರಿಂದ ಯಾವುದು ಆಯಿತು, ಏನು ಆಗುವುದಕ್ಕೆ ಉಂಟು, ಮುಂದೆ ಏನಾಗುವುದಕ್ಕೆ ಉಂಟು, ಇದನ್ನು ಯೋಚನೆ ಮಾಡದೆ ಕೇವಲ ಕಾಲ ಎಂಬುದು ನಾವು ಹೇಳಿದಾಗೆ ನಡೆಯುತ್ತಾ ಉಂಟು ಎಂಬ ವಿಚಾರಕ್ಕಾಗಿ ಮುಂದಾಗುವಂತ ಜನಗಳು ಕೇವಲ ಅಣ್ಣ ತಮ್ಮಂದಿರು ಸೇರಿ ನರಿಯನ್ನೇ ಹಗ್ಗ ಹಿಡಿದು ಇದು ನನ್ನದು ಅಂತ ಹೇಳಿ ಪದಾರ್ಥರಾಗಿ ವರ್ತಿಸ್ತಾ ಇದ್ದಾರೆ. ಪ್ರಾಣಿಗಳಿಗೆ ಸೇನೆ ಮಾಡ್ತಾ ಇದ್ದಾರೆ, ಬದುಕುವ ಜನರಿಗೆ ಸೇನೆ ಮಾಡ್ತಾ ಇದ್ದಾರೆ. ಬದುಕಿನಲ್ಲಿ ಎಲ್ಲವನ್ನು ಸ್ವಾರ್ಥ ಜೀವನದಲ್ಲಿ ಬದುಕುತ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳದಿದ್ರೆ ತಾನೆಂಬಂತ ಮದುವೆ ಒಂದು ಕಾರಣಾದ ಕಾರಣ ಲೋಕದಲ್ಲಿ ಅಧರ್ಮವೇ ಬೆಳೀತಾ ಹೊರತು ಧರ್ಮವೇ ನಾಶವಾಗಿ ಚೆನ್ನಾಗಿ ವೀಕ್ಷಣೆ ಮಾಡಿದವರಿದ್ದೀಯ, ನಾನು ಚೆನ್ನಾಗಿ ಕೇಳಿಸಿಕೊಂಡವನಿದ್ದೇನೆ. ಹೇಳಿದ್ದು ಇಷ್ಟೇ, ಧರೆಯಲ್ಲಿ ಧರ್ಮದ ಕೊರತೆಯಾಗಿದೆ, ಧರ್ಮದ ಭಾರದಲ್ಲಿ ಕೊರತೆ ಉಂಟಾಗಿದೆ. ಜನರು ಧರ್ಮದ ಮೂಲಕವಾಗಿ ನಡೆಯುತ್ತಾ ಇಲ್ಲ, ಮತಾಂಧರಾಗಿ ವರ್ತಿಸ್ತಾ ಇದ್ದಾರೆ. ನಿಜ ಇಲ್ಲ ಸ್ವಾಮಿ, ನಾವು ಹೋದ ಕಾಲಕ್ಕೆ ಇಡೀ ಮೇಲಿಂದ ವಿಚಾರ ಮಾಡಿ ನೇರವಾಗಿ ಹೋದದ್ದು ತೌಳವನಾಡಿಗೆ ಸ್ವಾಮಿ. ತೌಳವನಾಡು ಬ್ರಹ್ಮಾಂಡದ ನೆತ್ತಿ ಹೀಗೆ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಸರಿ, ಯಾಕೆ ಗೊತ್ತೇ? ತೌಳವನಾಡಿನ ಜನರನ್ನು ಕಂಡ ಕೂಡಲೇ ಧರ್ಮಾತ್ಮರು, ಪುಣ್ಯಾತ್ಮರು ಅಂತ ಹೇಳುವುದಕ್ಕೆ ದಿವ್ಯ ದೃಷ್ಟಿ ಇದ್ದಂತಹ ನಿನಗೆ ಸಾಧ್ಯವಾಗುತ್ತೆ, ನಮಗೆ ಸಾಧ್ಯವಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಹಾಗಂತ ಒಂದು ಮಗುವನ್ನು ತಾಯಿಯಾದವಳಿಗೆ ಪಾಲನೆ ಮಾಡ್ಲಿಕ್ಕೆ, ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟದ ಕೆಲಸ. ಹಾಗಂತ ಇಡೀ ಸಹಸ್ರ ಕೋಟಿ ಸಂಖ್ಯೆಯಲ್ಲಿಂತ ಜೀವರಾಶಿಗಳನ್ನು ಪಾಲನೆ ಮಾಡುವಂತಹ ಮಹತ್ತರವಾದ ಜವಾಬ್ದಾರಿಯ ಕೆಲಸವನ್ನು ಹೊತ್ತವರು ಸ್ವಾಮಿ. ನಿಮಗೆ ಇದನ್ನು ವಿವರಿಸಿ ಹೇಳುವಂತಹ ಅವಶ್ಯಕತೆ ಬರುವುದಿಲ್ಲ ಅಂತ ನನ್ನ ಅಂಬೋಣ. ಆದರೂ ಸ್ವಾಮಿ, ನನ್ನ ಮನಸ್ಸಿಗೆ ಅಥವಾ ಕಣ್ಣಿಗೆ ಗೋಚರವಾದನ್ನು ನಾನು ಸ್ಪಷ್ಟಪಡಿಸಲೇಬೇಕು ಸ್ವಾಮಿ. ತೌಳವನಾಡಿಗೆ ಕಾಲಿಟ್ಟ ಕಾಲಕ್ಕೆ ಧರ್ಮ ಅಂದ್ರೆ ಏನು ಸ್ವಾಮಿ? ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಕೈ ಕೊಡುವಂತ, ಸಹಕಾರವನ್ನು ಮಾಡುವಂತಹದ್ದು, ಅನ್ನ ಇಲ್ಲದವರಿಗೆ ಅನ್ನದಾನವನ್ನು ಮಾಡುವಂತಹದ್ದು. ಒಂದು ಸಾರಿ ವೀಕ್ಷಣೆ ಮಾಡಿ ಸ್ವಾಮಿ, ಧರೆಯ ಕಡೆಗೆ ವೀಕ್ಷಣೆ ಮಾಡಿದ್ರೆ ಅಲ್ಲಲ್ಲಿ ಗುಡಿ ಗೋಪುರಗಳಲ್ಲಿ ದಿನನಿತ್ಯ ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ, ಇಲ್ಲದವರಿಗೆ ಕೊಡುವಂತಹದ್ದು ಶ್ರೇಷ್ಠವಾದ ದಾನಗಳಲ್ಲಿ ಇದು ಒಂದಲ್ವೇ ಸ್ವಾಮಿ? ಇದನ್ನು ನಾನು ಸ್ಪಷ್ಟವಾಗಿ ಇದನ್ನು ಕಂಡು ನಾನು ತಿಳಿದುಕೊಂಡೆ ಸ್ವಾಮಿ. ಅಷ್ಟು ಮಾತ್ರ ಅಲ್ಲ, ಜನರು ನಿತ್ಯವೂ ಪೂಜೆ ಪುನಸ್ಕಾರದಲ್ಲಿ ದೇವರನ್ನು ಕಾಣುವಂತಹದ್ದು, ಅರ್ಥಾತ್ ನಿನ್ನ ಪಾದ ಮೂಲಕ ನಿನ್ನ ಪಾದದ ಕಡೆಗೆ ಬರುವಂತಹ ಸನ್ಮಾರ್ಗವನ್ನು ಕಾಣುವಂತಹ ಜಿಜ್ಞಾಸೆಯಿಂದ ಕೈಕರ್ಯವನ್ನು ಮಾಡುತ್ತಾರೆ ಸ್ವಾಮಿ. ಕಾಲಕ್ಕೆ ಧರೆಯ ಜನರು ಮತಾಂಧರಾಗಿಲ್ಲ, ಧರ್ಮಾತ್ಮರಾಗಿದ್ದಾರೆ, ಪುಣ್ಯಾತ್ಮರಾಗಿದ್ದಾರೆ.
ಕಲಾ ಸಾಧಕರಾಗಿದ್ದಾರೆ. ಇಷ್ಟು ಹೇಳಿ ಕೊಟ್ಟಿದ್ದೇನೆ ಸ್ವಾಮಿ. ಹೌದೇ? ಆದರೆ ಈ ಕಾಲಕ್ಕೆ ಗರುಡನಾಡಿದ ಮಾತು ಸುಳ್ಳು. ನಿನ್ನ ನಾಲಿಗೆಯನ್ನು ಕತ್ತರಿಸಲು ಯಾಕೆಂತ ನೀನು ಹೊಗಳ್ತಾ ಇದ್ದಿ? ಅಲ್ಲಲ್ಲಿ ಹೋದಲ್ಲಿ ಕೇವಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಪ್ರಪಂಚವನ್ನು ಸುತ್ತಿದೆ ಅಷ್ಟೇ. ಕೇವಲ ಕೌಡವಾಡಲ್ಲಿ ನಿನ್ನ ಪ್ರತಿಷ್ಠೆಯನ್ನೇ ಸಂಪಡಿಸಿಗೊಳಿಸುವುದಕ್ಕಾಗಿ, ನೀನು ವ್ಯಕ್ತಿಯಾಗಿ ಕಾಣಿಸುವುದಕ್ಕೆ, ದೇವರಾಗಿ ಕಾಣಿಸಿಕೊಳ್ಳುವುದಕ್ಕೆ ನೀನು ನಿರ್ಧರಿಸಿದ ಒಂದು ದಾರಿ. ಆದಿಶೇಷನಂತ ನೀನು ಎಡೆಯನ್ನು ಎತ್ತಿ ಅಲೆಯಲ್ಲಿ ನಿಂತಾಗಲೇ ಕೌಲ ಮಾಡಿದ ಮುತ್ತಪ್ಪ ಮನುಷ್ಯರು ಎಲ್ಲರೂ ನಿನಗೆ ಶರಣಾದ್ರು. ಭಕ್ತಿಯಿಂದ ಕೈ ಮುಗಿತಾರೆ. ಅಲ್ಲ, ಭಯ ಭೀತರಾಗಿ ವಿಷ ತುಂಬಿದಂತ ಸರ್ಪ ನಮ್ಮನ್ನು ಕೊಂದ್ರೆ ಇಲ್ಲಿಗೆ ಕೌಲವರೇ ಮುಗಿಯಿತು ಎಂಬ ಕಾರಣಕ್ಕೆ ನೀನೇನೆಂಬುದು ಗೊತ್ತಿಲ್ಲದೆ ಸರಳಾಗಿ ಬದುಕುವುದಕ್ಕೆ ಮುಂದಾದ್ರು. ಯಾರೋ ಹೇಳಿದ್ರು, ಅವಳನ್ನು ಒಮ್ಮೆ ಪೂಜಿಸಿ ಅರ್ಥಿಸಿ ಮೆಚ್ಚಿಸಿ ಆಗ ಆತನು ಅವತಾರಕ್ಕೆ ಬರ್ತಾರಂತ. ನಾಗನನ್ನು ಹೇಗೆ ಪೂಜಿಸುವುದಂತ ನೋಡಿದ್ರೆ ನೇರವಾಗಿ ನಿನ್ನ ತಲೆಗೆ ಬಂದು ಹಾಳಾಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕಲ್ಲಿನ ರೂಪವನ್ನು ಕೆತ್ತಿಸಿ ಮರದ ಅಡಿಯಲ್ಲಿ ಹಾಕಿ ಅಲ್ಲಿ ಪೂಜಾ ಪುರಸ್ಕಾರಗಳನ್ನು ಮಾಡಿದರು. ಅದು ಭಕ್ತಿ ಅಲ್ಲ, ಮತ್ತೆ ಭಕ್ತಿ ಅಲ್ಲ, ಭಯದಿಂದ ದುಷ್ಟರ ಕಂಡು ದೂರ ನಿಲ್ಲು. ಭಯ ಮತ್ತು ಭಕ್ತಿ ಎರಡು ಬೇಕಲ್ಲ. ಈ ಗಾದೆ ಮಾತನ್ನೇ ಸತ್ಯವಾಗಿರಿಸಿಕೊಂಡ ಮನುಷ್ಯರು ಕೆಲವರಿಗೆ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ, ಗೊತ್ತಿಲ್ಲದಿದ್ರು ಗೊತ್ತಿದ್ದ ಹಾಗೆ ನಡ್ಕೊಂಡಂತ ಜನರು. ಯಾಕೆ ಗೊತ್ತಾ? ವಿಷ ತುಂಬಿದಂತ ಮನುಷ್ಯರು ಇದ್ದಾರೆ, ತಲೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಕೊಲೆ ಕಡುಕರಿದ್ದಾರೆ, ಅತ್ಯಾಚಾರ ಮಾಡಿದ ವ್ಯಕ್ತಿಗಳಿದ್ದಾರೆ, ಅರುಣೆ ಮಾಡಿದವರು, ಸುಲಿಗೆ ಮಾಡಿದವರು, ವಂಚನೆ ಮಾಡಿದವರು, ಮೋಸ ಮಾಡಿದವರು, ಎಂತೆಂತ ಪ್ರತಿಷ್ಠೆಯಲ್ಲಿ ಮನುಷ್ಯರೆಲ್ಲ ಈ ತಲೆಯಲ್ಲಿ ಬದುಕುತ್ತಾ ಇದ್ದಾರೆ. ಅಂತವರಿಗೆ ಸಾವಿರ ಕರಿ ಪೂಜೆ ಪುರಸ್ಕಾರ ಮಾಡಿದ ರೀತಿಯಲ್ಲಿ ಅವರನ್ನು ಕರೆತಂದು ಬೇರೆ ಏರಿಸಿ ಅವರನ್ನು ಸ್ನಾನ ಮಾಡೋದಲ್ಲಿ ಇರ್ತಾರೆ ಒಂದು ಕಾಲವರೆಗೆ. ಯಾಕೆ? ಅಲ್ಲ, ಅವರು ದುಷ್ಟರಂತ ಗೊತ್ತುಂಟು ಇವರಿಗೆ. ಬದುಕಬೇಕಲ್ಲ. ನನ್ನ ಮನೆಯವರಿಗೆ ಏನು ಮಾಡಬೇಡಿ, ನನ್ನ ಹೆಂಡತಿ ಮಕ್ಕಳನ್ನು ಏನು ಮಾಡಬೇಡಿ, ಜೀವನದಲ್ಲಿ ನಮಗೊಂದು ಬದುಕುವುದಕ್ಕೆ ಒಂದು ಅವಕಾಶವನ್ನು ಕೊಡಿ. ಜೀವ ಭಯ ದುಷ್ಟರಿಂದಲೇ ಬದುಕುವುದಕ್ಕೆ ಒಂದು ಶರಣಾಗತಿ ಆದ್ರೆ ಎಲ್ಲರನ್ನು ಬದುಕಬೇಕೆಂಬಂತ ಒಂದು ಧರ್ಮ ಏನು ಗೊತ್ತುಂಟೇನು? ಕೆಲವರಿಗೆ ಅದು ಕೂಡ ಗೊತ್ತಿಲ್ಲದೆ ಯಾರಿವರಿಗೆ ಕೊಲ್ಲುವ ರೀತಿಯನ್ನು ಕೊಟ್ಟವರು ಯಾರು? ಇವರು ಏನು ಯಮನ ಸಂತಾನದವರ ಅಲ್ಲವಲ್ಲ? ಸೃಷ್ಟಿಗೂ ಸ್ಥಿತಿಗೂ ಲಯಕ್ಕೂ ಒಬ್ಬರು ಕಾರಣಕರ್ತರಾದ್ರೆ ಕೈಮಿಪುರದಲ್ಲಿ ಕಾರಣ ಎಲ್ಲವನ್ನು ತಿಳ್ಕೊಳ್ಳುವುದಕ್ಕೆ ಯಮನಾಗಿ ಮಾಡಿದರೆ ಯಮನ ರೂಪದಲ್ಲಿ ಮೃತ್ಯು ಕೋಪದಲ್ಲಿ ಎಲ್ಲರೂ ಅವತಾರವನ್ನು ಎತ್ತಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂಥದನ್ನೆಲ್ಲ ಕಂಡು ನಿನ್ನ ತೌಳವನಲ್ಲಿ ಧರ್ಮ 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 ಅಂತ ಒಬ್ಬಡ್ತೀರ. ಏನು ಧರ್ಮವು? ನಿನ್ನ ಸತ್ಯ ಹೇಳ್ಬೇಕು, ನೀನು ಸರಿಯಾಗ್ಲಿಲ್ಲ. ಯಾಕೆ ಸರಿಯಾಗ್ಲಿಲ್ಲ ಗೊತ್ತಾ? ಹೊಲ ಹುಲ್ಲನ್ನು ತಿನ್ನಂತ ಒಂದು ದನ ಬಿಳಿ ಹಾಲನ್ನು ಕೊಟ್ಟರು ಕೂಡ ಅದೇ ಹಾಲನ್ನು ತಂದು ನಿನ್ನ ತಲೆಗೆ ಹಾಕ್ತಾರೆ, ಎದೆಯ ಮೇಲೆ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಕೂಡ ನಿನ್ನ ವಿಷವನ್ನು ಬದಲಾಗಲಿಲ್ಲ, ಅದು ವಿಷ ಹಾಳಾಗ್ಲಿಲ್ಲ, ಹಾಳಾಯಿತು. ಅಂದ್ರೆ ವಿಷ ಮತ್ತೆ ಹೆಚ್ಚಾಯಿತು. ಈ ವಿಷದ ಪರಿಣಾಮವಾಗಿ ಜಗತ್ತಿನಲ್ಲಿ ಯಾರಿಗೂ ಕೂಡ ಬದುಕುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಜಾತಿ ಮಕ್ಕಳೆಲ್ಲ ಇದ್ದಾರಲ್ಲ, ಅವರಿಗೆ ಯಾರಿಗಾದ್ರೂ ಬುದ್ಧಿ ಉಂಟ? ಸಿಕ್ಕ ಕಡೆಯಲ್ಲಿ ಕಚ್ಚಿಕೊಳ್ತಾರೆ ಇದ್ದಾರೆ. ಹಾಗಾದ್ರೆ ಈ ನಿನ್ನ ತವಳವರಲ್ಲಿ ಕೇಳುವವರಿಲ್ಲ, ಹೇಳುವವರಿಲ್ಲ, ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಾತು ಹೇಳಬೇಕಾ? ನಿನ್ನ ತಲೆಯನ್ನು ಮತ್ತೆ ನೋಡು, ಪರಿಸರ ಹೇಗುಂಟು. ಕಾಡನ್ನು ಕಡಿದು ನಾಡನ್ನೇ ಬೆಳೆಸ್ತಾ ಇದ್ದಾರೆ. ಕಾಡಿನಲ್ಲಿದ್ದಂತ ಮೃಗಗಳು ಎಲ್ಲಿ ಬದುಕಬೇಕು, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಹುತ್ತವನ್ನೇ ಹಗೆದು ಮನೆ ಮಠಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿನ್ನ ಜಾತಿಯವರು ಎಲ್ಲಿ ಇರ್ತಾರೆ ಎಂಬುದನ್ನು ನೀನು ಕೂಡ ಯೋಚನೆ ಮಾಡಲಿಲ್ಲ. ಅಷ್ಟು ಮಾತ್ರವಲ್ಲ, ಪರಿಸರವನ್ನೇ ಹಾಳು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ವಾಯು ಮಾಲಿನ್ಯ ಮಾಡ್ತಾರೆ, ಶಬ್ದ ಮಾಲಿನ್ಯವನ್ನು ಮಾಡ್ತಾರೆ. ಇಷ್ಟನ್ನು ಮಾಡಿದ್ರು ಕೂಡ ನೀನೊಬ್ಬ ಧರ್ಮ 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 ಅಂತ ಹೇಳ್ತಾ ಇದೆಯಲ್ಲ, ಯಾವ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ನೀನು ಮುಂದಾಗ್ತಿದ್ಯಾ ಗೊತ್ತಿಲ್ಲ. ಇದನ್ನು ಯಾವಕ್ಕೂ ಸರಿ ಮಾಡ್ತೀಯ ಅಂತ ಗೊತ್ತಾಗಲಿಲ್ಲ. ಮತ್ತೊಂದು ಮಾತು ಹೇಳಬೇಕಾ? ಕಲ್ಲಿನ ರೂಪದಲ್ಲಿ ನಿನ್ನನ್ನು ಕೆತ್ತಿಸಿ ಅಥವಾ ದೇವರನ್ನು ಕೆತ್ತಿಸಲಿ ನಿಮ್ಮದಾದಂತ ಶಕ್ತಿಯನ್ನು ಅದಕ್ಕೆ ಕೊಡುವುದಿಲ್ಲ. 1000 ಮಂದಿ ಆತ್ಮಶಕ್ತಿಯೇ ಆ ಅವರ್ಚಸ್ಸಿನಲ್ಲಿ ಸೇರಿಕೊಂಡು
ಕಲ್ಲಿನಲ್ಲಿ ಭಯಂಕರವಾದಂತಹ ರೂಪವೇ ಎದ್ದು ಬಂದ ಜನಗಳಿಗೆ ಅಷ್ಟು ಹೇಳ್ತದೆ ಹೊರತು ನಿನ್ನಂತ ಒಬ್ಬ ವಿಷ ತುಂಬಿದವನಲ್ಲ. ಆದ ಕಾರಣ ನಾನೆಂಬಂತ ಪದವನ್ನು ಬಿಟ್ಟು ಮತ್ತೊಂದು ಉನ್ನತ ಯೋಚನೆ ಮಾಡು. ಅಧರ್ಮದ ಹೊರತು ಧರ್ಮದ ವಿಚಾರ ಮಾತಾಡಿ